ಉಡುಪಿ ಉದ್ಯಾವರ ಜಂಕ್ಷನ್ ರಾಷ್ಟ್ರೀಯ ಹೆದ್ದಾರಿ 66 ಅಪಘಾತಕ್ಕೆ ಆಹ್ವಾನ ನೀಡುವಂತಿದೆ. ಇಲ್ಲಿ ಹೊಂಡವೊಂದು ಬಾಯಿ ತೆರೆದು ಕುಳಿತು ವಾಹನ ಸವಾರರ ಸಾವಿಗೆ ಕಾದಂತೆ ಇದೆ. ರಾಷ್ಟ್ರೀಯ ಹೆದ್ದಾರಿಯಾಗಿ ಉದ್ಯಾವರ ಪೇಟೆ ಸಂಪರ್ಕಿಸುವ ರಸ್ತೆಯಲ್ಲಿ ಹೊಂಡಗಳಾಗಿ ರೂಪುಗೊಂಡಿದ್ದು ವಾಹನ ಸವಾರರಿಗೆ ತೊಂದರೆಯಾಗುತ್ತಿದೆ. ಇನ್ನು ಹೊಂಡ ಮುಚ್ಚುವ ಬದಲು ಪ್ಲಾಸ್ಟಿಕ್ ಕೋನು ಇಡಲಾಗಿದ್ದು ಈ ಭಾಗದಲ್ಲಿ ಪದೇ ಪದೇ ಅಪಘಾತಗಳು ನಡೆಯುತ್ತಿವೆ. ಇತ್ತೀಚೆಗೆ ಇದೇ ಮಾರ್ಗದಲ್ಲಿ ಕಾರು ಅಪಘಾತವಾಗಿದ್ದು ಅಂದೇ ಹೊಂಡಗಳನ್ನು ಮುಚ್ಚುವ ಬಗ್ಗೆ ತಿಳಿಸಲಾಗಿತ್ತು. ಆದರೆ ಈವರೆಗೂ ಹೊಂಡಗಳನ್ನು ಮುಚ್ಚಿಲ್ಲ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ಹೊಂಡಗಳನ್ನು ಮುಚ್ಚಿ ಮುಂದೆ ಆಗುವ ಅನಾಹುತಗಳನ್ನು ತಡೆಯಬೇಕಾಗಿದೆ.